ಮುಸ್ಲಿಮರ ಟೋಪಿಯೊಂದನ್ನು ಧರಿಸಿ ಕುಳಿತಿರುವ ಚಿತ್ರವನ್ನು ಎಡಿಟ್ ಮಾಡಿ ಹಾಕುವ ಮೂಲಕ ಕೋಮುಗಲಭೆಗೆ ಕೆಲವರು ಪ್ರಚೋದನೆ ನೀಡಿದ್ದಾರೆ ಎಂದು ಉಡುಪಿ ಕಾಂಗ್ರೆಸ್ ನಾಯಕ ಪ್ರಸಾದ್ ರಾಜ್ ಕಾಂಚನ್ ಅವರು ಪೊಲೀಸ್ ಠಾಣೆಗೆ ದೂರನ್ನು ನೀಡಿದ್ದಾರೆ. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು, ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಜರುಗಿದ ನವರಾತ್ರಿ ಉತ್ಸವದ ವೇದಿಕೆಯಲ್ಲಿ ಇತರ ಸಮುದಾಯ ವ್ಯಕ್ತಿಗೆ ಸನ್ಮಾನವನ್ನ ಮಾಡಿ ಹಿಂದೂ ಧರ್ಮದ ನೀತಿಗೆ ವಿರುದ್ಧವಾಗಿ ವರ್ತಿಸಿದ್ದೇನೆಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿ ಹರಡಲಾಗುತ್ತಿದೆ. ನನ್ನ ಫೋಟೋವನ್ನು ತಿರುಚಿ ಹಾಕಲಾಗಿದೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಉಡುಪಿ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಪಕ್ಷದಿಂದ ತಾನು ಸ್ಪರ್ಧಿಸಿದ್ದು, ಇದೀಗ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿ ಇರುವುದರಿಂದ ಸುಳ್ಳು ಪ್ರಚಾರ ಮಾಡುವುದರ ಮೂಲಕ ನನ್ನನ್ನು ರಾಜಕೀಯವಾಗಿ ಕುಂಠಿತಗೊಳಿಸಲು ಕೆಲವು ದುಷ್ಕರ್ಮಿಗಳು ಸಂಚು ಹೂಡಿದ್ದಾರೆ ಎಂದು ಪ್ರಸಾದ್ ರಾಜ್ ಕಾಂಚನ್ ಆರೋಪಿಸಿದ್ದಾರೆ. ಈ ಕುರಿತು ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿದ್ದು, ಆರೋಪಿಗಳನ್ನು ಪತ್ತೆ ಹಚ್ಚಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ವಿನಂತಿಸಿದ್ದೇನೆ ಎಂದು ಹೇಳಿದ್ದಾರೆ. ನಾನು ಯಾವ ಸಮುದಾಯಕ್ಕೂ ಕೂಡ ನಾನು ಟೊಪ್ಪಿಯನ್ನು ಧರಿಸಿ ನಾನು ಹೋದವ ಅಲ್ಲ. ನನ್ನ ಫೋಟೋವನ್ನು ಎಡಿಟ್ ಮಾಡಿ ಆ ಸಮುದಾಯದ ಟೊಪ್ಪಿಯನ್ನು ನನಗೆ ಧರಿಸಿ ಫೋಟೋದಲ್ಲಿ ಎಡಿಟ್ ಮಾಡಿ ಆ ಸಮಯದಲ್ಲಿ ಒಂದು ಕಪಟವಾದ ಒಂದು ಕೃತ್ಯವನ್ನು ಹೂಡಿ ನನ್ನನ್ನು ಸೋಲಿಸಿದ ಒಂದು ಕೃತ್ಯ ಇವತ್ತು ಬೆಳಕಿಗೆ ಬಂದಿದೆ. ಇವತ್ತು ನನಗೆ ಮಲ್ಪೆಯಿಂದ ಒಂದು ಉದ್ಯಮಿ ಫೋನ್ ಮಾಡಿ ಹೇಳ್ತಾರೆ, ಆ ಕೃತಕ ಫೋಟೋ ನನ್ನ ಚುನಾವಣೆಯ ಸಮಯದಲ್ಲಿ ಸ್ಪ್ರೆಡ್ ಆದ್ರಿಂದ ನನಗೆ ಕಡಿಮೆಯಲ್ಲಿ 16,000 ವೋಟ್ ನನಗೆ ಮೈನಸ್ ಆಗಿದೆ ಮಲ್ಪೆಯಲ್ಲಿ. ನಾನು ಸೋತದ್ದು 31,000 ವೋಟಿಗೆ. ಈ ಒಂದು ಫೋಟೋದಿಂದ ಒಂದು ಕೃತಕವಾದ ಕೃತ್ಯವನ್ನು ನಡೆಸಿ ನನ್ನ ರಾಜಕೀಯ ಭವಿಷ್ಯವನ್ನು ಮುಗಿಸಲಿಕ್ಕೆ ಯಾವುದೋ ಒಂದು ಬೇರೆ ಪಕ್ಷದವರು ಅಥವಾ ವಿರೋಧಿಗಳು ನನ್ನನ್ನು ಪ್ರಯತ್ನ ಮಾಡಿಸಿದ್ದಾರೆ.